ಮಂಗಳೂರಿನಲ್ಲಿ ನಿರ್ಮಾಣವಾಗಲಿದೆ ದೇಶದ ಮೊದಲ ಬೀಚ್ ಫೇಸಿಂಗ್ ಕಟ್ಟಡ. ನೂತನ ಐಷಾರಾಮಿ ಕಟ್ಟಡ ನಿರ್ಮಾಣ ಯೋಜನೆಗೆ ಮುಂದಾದ ಸಂಸ್ಥೆ ರೋಹನ್ ಕಾರ್ಪೊರೇಷನ್ ವತಿಯಿಂದ ಮಂಗಳೂರಿನಲ್ಲಿ ಮೊಟ್ಟಮೊದಲ ಬಾರಿಗೆ ರೋಹನ್ ಮರೀನಾದಲ್ಲಿ ಬೀಚ್ ಫೇಸಿಂಗ್ ಐಷಾರಾಮಿ ಸೌಲಭ್ಯ ಸಿಗಲಿದೆ. ಹಾಗಾದ್ರೆ ಈ ಯೋಜನೆಯ ಸ್ಪೆಷಾಲಿಟಿ ಏನು ಅಂತ ಕುತೂಹಲವಿದೆಯಾ? ಇಲ್ಲಿದೆ ಒಂದು ವಿಶೇಷ ವರದಿ. ಮಂಗಳೂರಿನಲ್ಲಿ ನಿರ್ಮಾಣ ಆಗಲಿದೆ ಬೀಚ್ ಫೇಸಿಂಗ್ ಅಪಾರ್ಟ್ಮೆಂಟ್. ದೇಶದಲ್ಲಿ ಮೊದಲ ಬೀಚ್ ಫೇಸಿಂಗ್ ಕಟ್ಟಡ ನಿರ್ಮಾಣಕ್ಕೆ ಮುಂದಾದ ಸಂಸ್ಥೆ. ನೂತನ ಯೋಜನೆಯ ಅದ್ದೂರಿ ಬ್ರೋಷರ್ ಲಾಂಚ್. ಹೌದು, 3 ದಶಕಗಳ ಸುದೀರ್ಘ ಅನುಭವವನ್ನ ಹೊಂದಿರುವ ಭಾರತದ ಅತ್ಯಂತ ವಿಶ್ವಾಸಾರ್ಹ ರಿಯಲ್ ಎಸ್ಟೇಟ್ ಡೆವಲಪರ್ಗಳಲ್ಲಿ ಒಂದಾದ ಮಂಗಳೂರಿನ ರೋಹನ್ ಕಾರ್ಪೊರೇಷನ್ ತನ್ನ ಮಹತ್ವಾಕಾಂಕ್ಷಿ ಯೋಜನೆಗಳ ಪೈಕಿ ಒಂದಾದ ಭಾರತದ ಮೊಟ್ಟಮೊದಲ ಸಂಪೂರ್ಣ ಬೀಚ್ ಫೇಸಿಂಗ್ ಐಷಾರಾಮಿ ಯೋಜನೆ ರೋಹನ್ ಮರೀನಾ 1 ವಸತಿ ಸಮುಚ್ಚಯ ನಿರ್ಮಾಣಕ್ಕೆ ಮುಂದಾಗಿದೆ. ನೂತನ ರೋಹನ್ ಮರೀನಾ 1 ಮಂಗಳೂರಿನ ಎನ್ಎಟಿಕೆ ಸಮುದ್ರ ಕಿನಾರಿಯಲ್ಲಿ ಸರಿಸುಮಾರು 8.2 ಎಕರೆ ಜಾಗದಲ್ಲಿ ನಿರ್ಮಾಣ ಆಗಲಿದ್ದು, ನೂತನ ಯೋಜನೆಯ ಬ್ರೋಷರ್ ಬಿಡುಗಡೆ ಕಾರ್ಯಕ್ರಮವು ಮಂಗಳೂರಿನ ಓಷನ್ ಪರ್ಲ್ ಹೋಟೆಲ್ ಸಭಾಂಗಣದಲ್ಲಿ ನೆರವೇರಿತು. ಬ್ರೋಷರ್ ಅನ್ನ ಎಸ್ಎಡಿಸಿಸಿ ಬ್ಯಾಂಕಿನ ಅಧ್ಯಕ್ಷರಾದ ಸಹಕಾರಿ ರತ್ನ ಡಾ ಎಂ ರಾಜೇಂದ್ರ ಕುಮಾರ್ ಅವರು ಅನಾವರಣಗೊಳಿಸಿ ಶುಭ ಹಾರೈಸಿದರು. ರೋಹನ್ ಮಂತ್ರಿ ಹೇಳಿದರೆ ಮಂಗಳೂರಿನಲ್ಲಿ ಈ ಒಂದು ಕಟ್ಟಡ ನಿರ್ಮಾಣದಲ್ಲಿ ವಿಶಿಷ್ಟ ಸಾಧನೆಯನ್ನು ಮಾಡಿದಂಥ ವ್ಯಕ್ತಿ ಅಂತ ಹೇಳಲಿಕ್ಕೆ ನನಗೆ ಬಹಳ ಸಂತೋಷ ಆಗ್ತದೆ. ಮಂಗಳೂರಿನಲ್ಲಿರುವಂಥ ಎಲ್ಲ ಕಟ್ಟಡ ನಿರ್ಮಾಪಕರು ಹೆಚ್ಚಿನ 80% ನನಗೆ ಎಲ್ಲ ಗೊತ್ತಿದ್ದವರೇ. ಅವರು ಮಾಡುವಂಥ ಕಟ್ಟಡ ನಿರ್ಮಾಣ, ವಿನ್ಯಾಸ, ಎಲ್ಲ ಕೊನೆಗೊಳಿಸುವಿಕೆ ಇದೆಲ್ಲ ನೋಡಿದಾಗ ಮಂಗಳೂರಿನಲ್ಲಿ ರೋಹನ್ ಮಂತೇರು ಅವರಿಗೆ ಒಂದು ಕಟ್ಟಡ ನಿರ್ಮಾಣದಲ್ಲಿ ಒಂದು ವಿಶಿಷ್ಟವಾದಂಥ ಹೆಸರು ಇದೆ. ಅವರು ಸಮಯಕ್ಕೆ ಸರಿಯಾಗಿ ಯಾವುದೇ ಕಟ್ಟಡವನ್ನು ಪ್ರಾರಂಭಿಸಿದರೆ ಸಮಯಕ್ಕೆ ಸರಿಯಾಗಿ ಅವರಿಗೆ ಗ್ರಾಹಕರಿಗೆ ಕೊಡುವಂಥ ಕೆಲಸವನ್ನು ಮಾಡ್ತಾರೆ. ಸಮಯಕ್ಕೆ ಸರಿಯಾಗಿ ಮಾತ್ರ ಕೊಡಲಿಕ್ಕಾದರೂ ಕ್ವಾಲಿಟಿ ಅನ್ನುವಂಥದ್ದು ಮುಖ್ಯ. ಆ ಕ್ವಾಲಿಟಿ ಹೇಳಿದರೆ ನಿಮಗೆ ಬ್ರೋಷರ್ನಲ್ಲಿ ಏನು ತೋರಿಸ್ತಾರ ಅದೆಲ್ಲವನ್ನು ಮಾಡುವಂಥ ಒಬ್ಬ ವ್ಯಕ್ತಿ ಮಂಗಳೂರಿನಲ್ಲಿ ಇದ್ದರೆ ಕಟ್ಟಡ ನಿರ್ಮಾಣದಲ್ಲಿ ನನ್ನ ಮಿತ್ರ ರೋಹನ್ ಮಂತೇರು ಅಂತ ಹೇಳಲಿಕ್ಕೆ ನನಗೆ ಭಾಳ ಸಂತೋಷ ಆಗ್ತಾಯಿದೆ. ಇದರ ಜೊತೆಗೆ ಆ ಬೀಚ್ ಸೈಡ್ನಲ್ಲಿ ನಾನು ನೋಡಿದೆ, ಈಗ ಅವರ ಇದು ದೃಶ್ಯದಲ್ಲಿ ನೋಡಿದೆ. ಆ ಮಾರ್ಗವನ್ನು ನಿರ್ಮಿಸೋದು, ವಾಕಿಂಗ್ ಟ್ರ್ಯಾಕ್ ಇರ್ಬೋದು, ಸ್ವಿಮ್ಮಿಂಗ್ ಪೂಲ್ ಇರ್ಬೋದು, ಮತ್ತೆಲ್ಲ ವ್ಯವಸ್ಥೆ, ಜಿಮ್ ಇರ್ಬೋದು, ಎಲ್ಲ ವ್ಯವಸ್ಥೆಯನ್ನು ಮಾಡಿದ್ದಾರೆ ಅಲ್ಲಿ. ಮತ್ತು ಎಲ್ರಿಗೂ ಆ ಸೀ ಫೇಸ್ ಅಂದರೆ ಸಮುದ್ರದ ಕಡೆ ನೋಡುವಂಥ ಅವಕಾಶವನ್ನು ಎಲ್ಲ ಫ್ಲ್ಯಾಟ್ಗಳಿಗೆ ಮಾಡಿದ್ದಾರೆ. 47 ಅಂತಸ್ತಿನ ಅವರ 28ನೇ ಈ ಪ್ರಾಜೆಕ್ಟ್ ಯಶಸ್ವಿ ಆಗಲಿ. ಇದರ ನಂತರ ಇನ್ನೂ ಇದಕ್ಕಿಂತ ದೊಡ್ಡ 3 ಪ್ರಾಜೆಕ್ಟ್ಗಳು ಬರಲಿಕ್ಕಿದೆ ನನಗೆ ಗೊತ್ತಿದ್ದಾಗೆ. ರೋಹನ್ ಮರೀನಾ 1 ಸಮುದ್ರದ ಕಡಲ ತೀರದ ದೃಶ್ಯ ಪ್ರತಿ ಅಪಾರ್ಟ್ಮೆಂಟ್ಗೂ ಕಾಣುವಂತಹ ಐಷಾರಾಮಿ ಜೀವನ ಶೈಲಿಯನ್ನ ನೀಡಬಲ್ಲ 433 ಅಲ್ಟ್ರಾ ಲಕ್ಸುರಿ ಅಪಾರ್ಟ್ಮೆಂಟ್ಗಳನ್ನು ಹೊಂದಿದೆ. ಈ ಯೋಜನೆಯಲ್ಲಿ 39 ಮಹಡಿಗಳಿರುವ ದಿ ರಿಟ್ರೀಟ್ ಮತ್ತು 47 ಮಹಡಿಗಳಿರುವ ದಿ ರಿಸಾರ್ಟ್ ಎಂಬ 2 ಟವರ್ಗಳಿದ್ದು, ರೋಹನ್ ಮರೀನಾ 1 ಅನ್ನ ಭಾರತದ ರಿಯಲ್ ಎಸ್ಟೇಟ್ ಕ್ಷೇತ್ರದಲ್ಲಿ ಹೊಸ ಮೈಲಿಗಲ್ಲಾಗಿ ನಿಲ್ಲುವಂತೆ ಮಾಡಿದೆ. ಇದೊಂದು ನೂತನ ಯೋಜನೆ. ಆಕಾಶದೆತ್ತರದ ಬ್ಯಾಂಕ್ವೆಟ್ ಹಾಲ್, ಪಾರ್ಟಿ ಲಾಂಚ್, ಡಿಸ್ಕೋಥೆಕ್, ಫೈನ್ ಡೈನಿಂಗ್ ರೆಸ್ಟೋರೆಂಟ್ಗಳು, ಕೆಫೆ ಹಾಗೂ ಬಿಬಿಕ್ಯೂ ಡೆಕ್ ಹಾಗೂ ಇನ್ನೂ ಹೆಚ್ಚಿನದ್ದು. ಇನ್ಫಿನಿಟಿ ಎಡ್ಜ್ ಸ್ವಿಮ್ಮಿಂಗ್ ಪೂಲ್ ಜೊತೆಗೆ ಒಲಿಂಪಿಕ್ ಗಾತ್ರದ ಈಜುಕೊಳ, ವಾಟರ್ ಜೆಟ್, ಬಬಲ್ ಜೆಟ್ಗಳು ಹಾಗೂ ವಿಶಿಷ್ಟವಾದ ತೇಲುವ ಪೆವಿಲಿಯನ್ ನಿಮ್ಮ ಅನುಭವವನ್ನ ರೆಸಾರ್ಟ್ನಂತೆ ಮಾಡುತ್ತದೆ.
ಇದೇ ವೇಳೆ ಮಾತನಾಡಿದ ರೋಹನ್ ಕಾರ್ಪೊರೇಷನ್ನ ವ್ಯವಸ್ಥಾಪಕ ನಿರ್ದೇಶಕರಾದ ರೋಹನ್ ಮೊಂತೇರೊ ಅವರು ಐಷಾರಾಮಿ ಜೀವನ ಶೈಲಿಯೊಂದಿಗೆ ಕಡಲ ತೀರದ ಪ್ರಶಾಂತತೆ ಮತ್ತು ವಿಶ್ವ ದರ್ಜೆಯ ಸವಲತ್ತುಗಳ ಸಮ್ಮಿಲನವಾಗಿ ರೋಹನ್ ಮರೀನಾ ಒನ್ ಅನ್ನು ಪರಿಚಯಿಸುತ್ತಿದ್ದೇವೆ. ರಿಯಲ್ ಎಸ್ಟೇಟ್ ಕ್ಷೇತ್ರದಲ್ಲಿ ಇದೊಂದು ವಿನೂತನ ಪ್ರಯೋಗವಾಗಿದೆ. ರೋಹನ್ ಮರೀನಾ ಒನ್ ನಮ್ಮ ಕನಸಿನ ಯೋಜನೆ ಮತ್ತು ಈ ಯೋಜನೆ ಕರಾವಳಿಯ ಜೀವನಕ್ಕೆ ಹೊಸ ಅರ್ಥವನ್ನ ನೀಡಲು ನಮ್ಮ ಪ್ರಯತ್ನವಾಗಿದೆ ಎಂದು ಹೇಳಿದರು. ನಾವು ಇವತ್ತು ರೋಹನ್ ಮರೀನಾ ಒನ್ ಇದು ಪ್ರಾಜೆಕ್ಟ್ ಅನ್ನು ನಾವು ಇವತ್ತು ಬ್ರೋಷರ್ ಲಾಂಚ್ ಹಾಗೆಯೇ ಪ್ರಾಜೆಕ್ಟ್ ಅನ್ನು ಲಾಂಚ್ ಮಾಡಲಿಕ್ಕೆ ನಮ್ಮ ಗುರುಗಳಾದಂತ ಈಗ ತಾನೇ ರಾಜೇಂದ್ರ ಕುಮಾರ್ ಅವರು ಡಾಕ್ಟರ್ ಎಂ ಎನ್ ರಾಜೇಂದ್ರ ಕುಮಾರ್ ಅವರು ಬಿಡುಗಡೆ ಮಾಡಿದ್ರು. ಹಾಗೆಯೇ ನಾವು ಈ ಪ್ರಾಜೆಕ್ಟು 8 ಎಕರೆ 20 ಸೆನ್ಸ್ ಅಲ್ಲಿ ನಾವು ಕಟ್ತಾ ಇದ್ದೇವೆ. ಇದರ ವಿಶಿಷ್ಟತೆ ಏನಂದ್ರೆ ಎಲ್ಲಾ ಪ್ರಾಜೆಕ್ಟ್ ಎಲ್ಲಾ ಅಪಾರ್ಟ್ಮೆಂಟಿಗೂ ಎಲ್ಲಾ ಮನೆಗಳಿಗೂ ಸಮುದ್ರ ಚೆಂದಾಗಿ ಕಾಣ್ತದೆ. ಸಮುದ್ರದ ಅಲೆಗಳು ಎಲ್ಲವೂ ನಾವು ನೋಡಬಹುದು. ಈ ಪ್ರಾಜೆಕ್ಟು ಮುಂಬೈಯಲ್ಲಿ ಇರಬಹುದು, ದುಬೈಯಲ್ಲಿ ಮರೀನಾ ಇರಬಹುದು, ಆ ಎಲ್ಲ ಪ್ರಾಜೆಕ್ಟ್ಗಳಿಗೆ ಏನು ಕಮ್ಮಿ ಇಲ್ಲ ಎಂದು ನಾನು ಹೇಳಲು ಇಚ್ಛೆ ಪಡ್ತೇನೆ. ಮಂಗಳೂರಿನಿಂದ ಯಾವ ಕೋಣೆಗೆ ಹೋಗ್ಬೇಕಾದ್ರೂ ದುಬೈ, USA, UK, ಆಸ್ಟ್ರೇಲಿಯಾ ಯಾವ ಊರುಗಳಿಗೆ ಹೋಗ್ಬೇಕಾದ್ರೂ ಏನು ಕಷ್ಟ ಇಲ್ಲ. ಯಾರು ಅಲ್ಲಿ ಸಿಗುವ 25% ಬಾಂಬೆ ಆಗ್ಲಿ ದುಬೈ ಆಗ್ಲಿ ಅಲ್ಲಿ ಸಿಗುವ ಕಡಿಮೆ ಕ್ರಯದಲ್ಲಿ ಇಲ್ಲಿ ಅವರಿಗೆ ಪರ್ಚೇಸ್ ಮಾಡಲಿಕ್ಕೆ ಮತ್ತೆ ಅದರ ಎಲ್ಲ ಅಭಿರುಚಿಯನ್ನು ಸವಿಲಿಕ್ಕೋಸ್ಕರ ಈ ಪ್ರಾಜೆಕ್ಟ್ ಒಳ್ಳೆಯದೆಂದು ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತೇನೆ. ಮತ್ತೆ ಈ ಪ್ರಾಜೆಕ್ಟ್ ಅಲ್ಲಿ ಎಲ್ಲ 36 ಮಾಳಿಗೆ ಮತ್ತೆ 47 ಫ್ಲೋರ್ 2 ಪ್ರಾಜೆಕ್ಟ್ ಇದೆ, ರಿಟ್ರೀಟ್ ಮತ್ತೆ ರೆಸಾರ್ಟ್. ಇದರಲ್ಲಿ ಎಲ್ಲ ಅರೌಂಡ್ 85-90 ಎಮ್ಯುನಿಟೀಸ್ ಗಳಿವೆ. ಏನು ಕಮ್ಮಿ ಇಲ್ಲ, ಎಲ್ಲ ಎಮ್ಯುನಿಟೀಸ್. ನಮ್ದು ಸ್ವಿಮ್ಮಿಂಗ್ ಪೂಲ್ ಇರಬಹುದು, ಜಿಮ್ ಇರಬಹುದು, ಜಕೂಸಿ, ಸೋನಾ, ಡಿಸ್ಕೋಟೆಕ್, ಕಾರ್ ಪಾರ್ಕಿಂಗ್, ಎಲ್ಲ ಪಾರ್ಟಿ ಹಾಲು, ರೆಸ್ಟೋರೆಂಟ್, ಮತ್ತೆ ಎಲ್ಲ ಬೀಚಿಗೆ ಯಾರು ಬರ್ತಾರೆ ಅದಕ್ಕೆ ಎಲ್ಲ ಸಾಮಗ್ರಿಗಳಿರುವ ಶಾಪ್ಗಳು ಎಲ್ಲ ಇದರಲ್ಲಿ ಇದೆ. ಇದು ಎಲ್ಲವೂ ಒಂದು ಕಮ್ಮಿಯಲ್ಲಿ 90-95 ಎಮ್ಯುನಿಟೀಸ್ಗಳು ಈ ಪ್ರಾಜೆಕ್ಟ್ ಅಲ್ಲಿ ಇದೆ. ಒಟ್ಟಾರೆಯಾಗಿ ಭಾರತದ ರಿಯಲ್ ಎಸ್ಟೇಟ್ ಇತಿಹಾಸದಲ್ಲಿ ಒಂದು ವಿನೂತನ ಪ್ರಯೋಗವಾಗಿರುವ ರೋಹನ್ ಮರೀನಾ ಒನ್ ಅರಬ್ಬಿ ಸಮುದ್ರದ ಸುಂದರ ಕಡಲ ತೀರದ ದೃಶ್ಯವು ಪ್ರತಿಯೊಂದು ಅಪಾರ್ಟ್ಮೆಂಟ್ಗೂ ಕಾಣಿಸುವಂತೆ ಇರುವ ಉತ್ಕೃಷ್ಟ ವಸತಿ ಯೋಜನೆಯಾಗಿದೆ. ಈ ಸಂದರ್ಭದಲ್ಲಿ ರೋಹನ್ ಕಾರ್ಪೊರೇಷನ್ನ ಡೈರೆಕ್ಟರ್ ಡಿಯೋನ್ ಮೊಂತೇರೊ ಹಾಗೂ ಎಂಡಿ ಸುಮನಾ ಅವರು ಉಪಸ್ಥಿತರಿದ್ದರು. ಶರಸಾಲಿಯನ್, ವಿ4 ನ್ಯೂಸ್, ಮಂಗಳೂರು.